ಇಂದು ಗುರುವಾಯನಕೆರೆ ಸರ್ಕಾರಿ ಹೈಸ್ಕೂಲ್ ಹತ್ತಿರದ ಶ್ರೀದೇವಿ ಕಾಂಪ್ಲೆಕ್ಸ್ನಲ್ಲಿ ಶ್ರೀ ಮೂಕಾಂಬಿಕಾ ಫರ್ನಿಚರ್ ಶುಭಾರಂಭಗೊಂಡಿದೆ. ಈ ನೂತನ ಮಳಿಗೆಯನ್ನ ಬೆಳ್ತಂಗಡಿಯ ಶ್ರೀಕೃಷ್ಣ ಗ್ಲಾಸ್ ಮತ್ತು ಪ್ಲೈವುಡ್ನ ಮಾಲಕರಾದ ಭಾಸ್ಕರ್ ರೈ ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸಿ ಶುಭಾರಂಭಗೊಳಿಸಿದರು. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಗುರುವಾಯನಕೆರೆ ಶ್ರೀದೇವಿ ಕಾಂಪ್ಲೆಕ್ಸ್ ಕಟ್ಟಡದ ಮಾಲಕರಾದ ತಾರನಾಥ್, ಗೇರುಕಟ್ಟೆ ಬದ್ರಿಯಾ ಕಾಂಪ್ಲೆಕ್ಸ್ನ ಮಾಲಕರಾದ ಉಸ್ಮಾನ್ ಆಜಿ, ಬೆಳ್ತಂಗಡಿ ಸೂಪರ್ ಬಜಾರ್ನ ಮಾಲಕರಾದ ಕೆಎಸ್ ಸಬ್ದುಲ್ ಹಾಜಿ, ಬಿರ್ಮಕೋಡಿ ರುಕ್ಮಯ್ಯ ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮರದ ಬಾಗಿಲು, ಮರದ ದಾರಂದ ಹಾಗೂ ಕಿಟಕಿ ಹಾಗೂ ಸೋಫಾ ಸೆಟ್ಟು, ಇನ್ನಿತರ ಮರದ ಪೀಠೋಪಕರಣಗಳು ಹಾಗೂ ವುಡ್ ಪ್ಲೈನಿಂಗ್, ವುಡ್ ಟರ್ನಿಂಗ್, ಡಿಸೈನ್ ದಾರಂದ ಎಲ್ಲ ಕೆಲಸಗಳನ್ನು ಮಾಡಿಕೊಡಲಾಗುವುದು. ಶೋರೂಮಿನಲ್ಲಿ ಎಲ್ಲ ತರಹದ ಸೋಫಾ ಸೆಟ್ಟು, ಮಂಚ ಹಾಗೂ ಬಾಗಿಲು, ಚೇರ್ಸ್ಗಳು, ಡೈನಿಂಗ್ ಟೇಬಲ್ಗಳು ಎಲ್ಲವೂ ತಯಾರು ಮಾಡಿ ರೆಡಿ ಮಾಡಿ ಇಟ್ಟಿದ್ದೇವೆ. ಎಲ್ಲರೂ ಬಂದು ನಮಗೆ ಅದನ್ನು ತಗೊಂಡು ಪ್ರೋತ್ಸಾಹ ಕೊಡಬೇಕಾಗಿ ನಾನು ವಿನಂತಿಸುತ್ತೇನೆ. ಸಂದರ್ಭದಲ್ಲಿ ನಾನು ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ದೇನೆ. ಈ ಸಂಸ್ಥೆಯು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಎನ್ನುವಂಥ ಒಂದು ದೃಷ್ಟಿಯಿಂದ ನಾವು ಇದನ್ನು ಉದ್ಘಾಟನೆ ಮಾಡಿದ್ದೇವೆ. ಇದರ ಮಾಲಕರಾದಂಥ ಯಶೋಧರ ಇವರು ನನಗೆ ಮೊದಲಿಂದಲೂ ಪರಿಚಯ. ತುಂಬ ಕಷ್ಟದಿಂದ ಅವರು ಮೇಲೆ ಬಂದಿದ್ದಾರೆ, ಎಲ್ಲ ನೋಡಿಕೊಂಡು ಬಂದಿದ್ದೇವೆ ನಾವು. ಅವರು ಈ ಸಂಸ್ಥೆಯನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಹೋಗ್ತಾರೆ ಎನ್ನುವಂಥ ಒಂದು ವಿಶ್ವಾಸ, ಅಷ್ಟೇ ಅಲ್ಲದೆ ಗ್ರಾಹಕರಿಗೆ ಒಳ್ಳೆಯ ಒಂದು ನಗುಮುಖದ ಒಂದು ಸೇವೆಯನ್ನು ಅವರು ಗ್ರಾಹಕರಿಗೆ ಕೊಡ್ತಾರೆ ಎನ್ನುವಂಥ ವಿಶ್ವಾಸ ನಮ್ಮಲ್ಲಿದೆ. ಅದನ್ನು ಅವರು ಖಂಡಿತವಾಗಿ ಕೊಡ್ತಾರೆ. ಒಂದು ಸಣ್ಣ ಉದ್ಯಮವನ್ನು ಪ್ರಾರಂಭಿಸಿ ಈಗ ಹಂತ ಹಂತವಾಗಿ ಅವರು ಈ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಕೂಡ ಒಳ್ಳೆಯ ಒಂದು ಅಭಿವೃದ್ಧಿ ಆಗಲಿ ಈ ಸಂಸ್ಥೆ ಅಂತೇಳಿ ನಾನು ಆಶಿಸ್ತೇನೆ. ಗುರುವಾಯನಕೆರೆಯಲ್ಲಿ ಮೂಕಾಂಬಿಕಾ ಫರ್ನಿಚರ್ಸ್ ಶುಭಾರಂಭಗೊಂಡಿರ್ತದೆ. ಬಹಳ ಖುಷಿಯಾಗ್ತಿದೆ. ಬಹುಶಃ ಇದು ಬೆಳ್ತಂಗಡಿ ಜನತೆಗೆ ಬಹಳ ಅಗತ್ಯ ಇದ್ದಂಥ ಒಂದು ಶೋರೂಮ್. ಎಲ್ಲ ಐಟಮ್ಗಳು ಒಂದೇ ಕಡೆಯಲ್ಲಿ ಸಿಕ್ಕುವ ಹಾಗೆ ಆಗಿದೆ. ನಾನೊಬ್ಬ ಗ್ರಾಹಕನಾಗಿ ನಾನು ತುಂಬ ವರ್ಷದಿಂದ ಇವರನ್ನು ಬಲ್ಲೆ. ಆದರೆ ಇಂಥ ಒಂದು ವಸ್ತು ಒಂದೇ ಕಡೆಯಲ್ಲಿ ಇವರ ಹತ್ರ ಇರಲಿಲ್ಲ. ನಾವು ಹೇಳಿ ಮಾಡಿಸಬೇಕಿತ್ತು. ಬಟ್ ಈಗ ಎಲ್ಲ ವಸ್ತುಗಳು ಒಂದೇ ಕಡೆಯಲ್ಲಿ ದೊರೀತಾ ಇದೆ. ತುಂಬ ಉಪಕಾರ ಆಗಿದೆ. ಮತ್ತು ಏನಂತ ಹೇಳಿದರೆ ಕಡಿಮೆ ದರದಲ್ಲಿ ನಮಗೆ ಬೇಕಾದ ಡಿಸೈನನ್ನು ಮಾಡಿಕೊಡ್ತಾರೆ. ಸೊ ಹಾಗಾಗಿ ಇನ್ನಷ್ಟು ವಸ್ತುಗಳನ್ನು, ಇನ್ನಷ್ಟು ಡಿಸೈನ್ಗಳನ್ನು, ಇನ್ನಷ್ಟು ಐಟಮ್ಗಳನ್ನು ಮಾಡಲಿ, ಬೆಳ್ತಂಗಡಿಯ ಜನತೆಗೆ ಇದರಿಂದ ಒಂದಷ್ಟು ಪ್ರಯೋಜನ ಆಗಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ.